75ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ತುಳುನಾಡು ಸೂರ್ಯ ಕನ್ನಡ ತುಳು ಮಾಸಪತ್ರಿಕೆ ಹಾಗೂ ಸುದ್ದಿವಾಹಿನಿಯ ಎಲ್ಲಾ ವೀಕ್ಷಕರಿಗೆ ತುಳುನಾಡ ರಕ್ಷಣಾ ವೇದಿಕೆಯ ಅಂತಾರಾಷ್ಟ್ರೀಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ರವರು ಶುಭಾಶಯವನ್ನು ಕೋರಿದ್ದಾರೆ. ಅದೇ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಲು ಕಾರಣೀಕರ್ತರಾದ ಮಹಾನ್ ವ್ಯಕ್ತಿಗಳನ್ನು ಇದೇ ಸಂದರ್ಭದಲ್ಲಿ ಸ್ಮರಿಸಿದರು. ಎಲ್ಲ ವೀಕ್ಷಕರಿಗೆ ಆಗಸ್ಟ್ 15ನೇ ತಾರೀಕು 2021ನೇ ಇಸವಿ 75ನೇ ಸ್ವಾತಂತ್ರ್ಯ ದಿವಸದ ಆಚರಣೆಯ ಸಂದರ್ಭದಲ್ಲಿ ನಾನು ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ತುಳುನಾಡ ರಕ್ಷಣಾ ವೇದಿಕೆಯ ಇಂಟರ್ನ್ಯಾಷನಲ್ ಗೌರವಾಧ್ಯಕ್ಷರು ಮಾಡುವ ನಮಸ್ಕಾರಗಳು ಹಾಗೂ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳು. ಆಗಸ್ಟ್ 15 1940ನೇ ಇಸವಿಯಲ್ಲಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಅದರ ಮೊದಲು ಬ್ರಿಟಿಷರು ಎಷ್ಟೋ ಕಾಲದಿಂದ ನಮ್ಮ ದೇಶವನ್ನು ಆಳ್ತಿದ್ದರು. ಆವಾಗ ನಾವೆಲ್ಲರೂ ಅವರ ಗುಲಾಮರಾಗಿದ್ದೆವು. ಈ ಗುಲಾಮಗಿರಿಯಿಂದ ಸ್ವಾತಂತ್ರ್ಯ ಸಿಗಲು ನಮ್ಮ ಎಷ್ಟೋ ಹಿರಿಯರು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ತ್ಯಜಿಸಿದ್ದಾರೆ. ಅನೇಕ ಮಹಾನ್ ಹೋರಾಟಗಾರರು ಸ್ವಾತಂತ್ರ್ಯ ಬಿಡಲು ತಮ್ಮ ಇಡೀ ಜೀವನವನ್ನು ಮುಡುಪಿಟ್ಟಿದ್ದಾರೆ. ಅದರಲ್ಲಿ ಕೆಲವು ಮಹಾನ್ ವ್ಯಕ್ತಿಗಳ ಹೆಸರನ್ನು ನೆನಪಿಸುವುದು ನನ್ನ ಕರ್ತವ್ಯ. ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ರಾಣಿ ಅಬ್ಬಕ್ಕದೇವಿ, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ರಾಣಿ ಲಕ್ಷ್ಮೀಬಾಯಿ, ಚಂದ್ರಶೇಖರ್ ಆಜಾದ್, ಅಸದುಲ್ಲಾ ಖಾನ್, ಬಾಲ ಗಂಗಾಧರ್ ತಿಲಕ್, ವಲ್ಲಭಾಯಿ ಪಟೇಲ್, ಮಂಗಲ್ ಪಾಂಡೆ, ತಾತ್ಯಾ ಟೋಪೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಉಧಮ್ ಸಿಂಗ್ ಅವರನ್ನು ಮರೆಯಲು ನಮ್ಮಿಂದ ಸಾಧ್ಯವೇ? ನಮ್ಮ ದೇಶಕ್ಕಾಗಿ ಹೋರಾಟಕ್ಕಾಗಿ ಪ್ರಾಣ ಕಳೆದುಕೊಂಡ ಗೋಪಾಲ್ ಕೃಷ್ಣ ಗೋಖಲೆ, ಸರೋಜಿನಿ ನಾಯ್ಡು, ಮದನ್ ಲಾಲ್ ಧಿಂಗ್ರಾ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿಯವರನ್ನು ಗಾಂಧಿಯವರ ಎಲ್ಲ ಹೋರಾಟಗಳನ್ನು ನಾವು ಹೇಗೆ ನಿರ್ಲಕ್ಷಿಸಬಹುದು? ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರರು ನಡೆಸಿದ ರಾಮರಾಜ ಆದರ್ಶ ರಾಜಭಾರದ ಒಂದು ಪರಿಕಲ್ಪನೆ. ರಾಮರಾಜ್ಯದಲ್ಲಿ ಸುಭಿಕ್ಷತೆ ಇತ್ತು, ಬರಗಾಲವೆಂಬುದೇ ಇರಲಿಲ್ಲ. ಸಕಾಲದಲ್ಲಿ ಮಳೆ, ಬೆಳೆ, ದವಸ ಧಾನ್ಯಗಳು ಪಡೆದು ಜನರು ಸಂತುಷ್ಟರಾಗಿದ್ದರು. ಸಮೃದ್ಧಿ, ಸುಖ, ಸಂರಕ್ಷಣೆಗಳಿದ್ದವು. ರಾಮರಾಜ್ಯದಲ್ಲಿ ಕಳ್ಳಕಾರರು ಇರಲಿಲ್ಲ. ದರೋಡೆ, ಕೊಲೆ, ಸುಲಿಗಳೆಂಬ ಪ್ರಕರಣಗಳೇ ಇರಲಿಲ್ಲ. ಮನೆಗಳಿಗೆ ಬಾಗಿಲುಗಳ ಅವಶ್ಯಕತೆ ಇರಲಿಲ್ಲವಂತೆ. ಆದರೆ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು. ಅದು ಖಂಡಿತಕ್ಕೂ 100ಕ್ಕೆ 100 ಸತ್ಯ. ಆದರೆ ನಮ್ಮ ರಾಮರಾಜ್ಯದ ಕನಸು ನನಸಾಗಲಿಲ್ಲ. ಇದಕ್ಕೆ ಕಾರಣ ನಾವೇ. ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ನಾವೇ ನಮ್ಮ ದೇಶದ ಅಧಿಕಾರಿಗಳನ್ನು ಆಯ್ಕೆ ಮಾಡೋದು. ನಾವು ಆಯ್ಕೆ ಮಾಡುವಾಗ ಸರಿಯಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿದರೆ ನಮ್ಮ ದೇಶದ ಅಭಿವೃದ್ಧಿ ಹಾಗೂ ಶಾಂತಿ ಖಂಡಿತ. ಇನ್ನು ಮುಂದೆ ಆದರೂ ನಾವು ಅರ್ಹತೆ ಇದ್ದ ಅಧಿಕಾರಿಗಳನ್ನು ಆಯ್ಕೆ ಮಾಡುವ, ನಾವೆಲ್ಲರೂ ನಿಜವಾದ ಸ್ವಾತಂತ್ರ್ಯದ ಅನುಭವವನ್ನು ಅನುಭವಿಸುವ ಅಂತ ಆಸೆ ಇಟ್ಟು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾ ನನ್ನ ಈ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್.